ಕಾನೂನು ವಿದ್ಯಾರ್ಥಿನಿಗೆ ಕಚೇರಿಯಲ್ಲಿ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಮಂಗಳೂರಿನ ಲೋಕಾಯುಕ್ತ ವಿಶೇಷ ಸರ್ಕಾರಿ ನ್ಯಾಯವಾದಿಯಾಗಿದ್ದ ಕೆಎಸ್ಎನ್ ರಾಜೇಶ್ಗೆ ಹೈಕೋರ್ಟ್ನಿಂದಲೂ ಜಾಮೀನು ನಿರಾಕರಣೆಯಾಗಿದೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಎನ್ ತಿಳಿಸಿದ್ದಾರೆ. ಜಿಲ್ಲಾ ನ್ಯಾಯಾಲಯ ಹಾಗೂ ಹೈಕೋರ್ಟ್ನಲ್ಲಿ ನ್ಯಾಯವಾದಿಗೆ ಯಾಕೆ ಜಾಮೀನು ದೊರೆಯಬಾರದು ಎಂದು ನಾವು ಕೋರ್ಟ್ಗೆ ಮನವರಿಕೆಯನ್ನ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಆತನ ಮೇಲೆ ವಾರಂಟ್ ರಹಿತ ಬಂಧನ ಆದೇಶವನ್ನ ನ್ಯಾಯಾಲಯ ಹೊರಡಿಸಿದೆ. ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ನಡೆಸುತ್ತಿದ್ರು. ಏನೂ ಕೂಡ ಆರೋಪಿಯ ಬಂಧನ ಸಾಧ್ಯವಾಗಿಲ್ಲ. ಆದರೆ ಕಾನೂನು ರೀತಿಯಲ್ಲಿ ಆತನಿಗೆ ಪ್ರಕರಣದಿಂದ ಪಾರಾಗದಂತೆ ವ್ಯವಸ್ಥೆ ಮಾಡಲಾಗಿದೆ. ಆತ ದೇಶ ಬಿಟ್ಟು ಹೋಗದಂತೆ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲಾಗಿದೆ. ಈಗಾಗಲೇ ಆತನ ಎಲ್ಲಾ ಬ್ಯಾಂಕ್ ಖಾತೆಗಳನ್ನು ಬ್ಲಾಕ್ ಮಾಡಲಾಗಿದೆ. ನ್ಯಾಯವಾದಿಗೆ ಕೃತ್ಯಕ್ಕೆ ಹಾಗೂ ಕೃತ್ಯದ ಬಳಿಕ ಸಹಕಾರ ನೀಡಿದವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಆರೋಪಿಯನ್ನ ಪತ್ತೆ ಹಚ್ಚುವ ಕಾರ್ಯ ಮುಂದುವರೆದಿದ್ದು ಶೀಘ್ರವೇ ಆರೋಪಿಯನ್ನ ಬಂಧಿಸಲಾಗುವುದು ಎಂದು ಭರವಸೆ ನೀಡಿದರು. ವಿದ್ಯಾರ್ಥಿಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅವರು ವಕೀಲರು ಅಂತ ಆರೋಪಿಸಲಾಗಿತ್ತು. ಸೊ ಆ ಪ್ರಕರಣದಲ್ಲಿ ಬಹಳ ಗಂಭೀರವಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಆರೋಪಿಯನ್ನ ಇನ್ನು ವಶಕ್ಕೆ ಮಾಡೋದಕ್ಕೆ ನಾವು ಯಶಸ್ವಿಯಾಗಿಲ್ಲ. ಆದರೆ ಎಲ್ಲ ರೀತಿಯ ಲೀಗಲ್ ಆಪ್ಷನ್ಸ್ ಏನಿದೆ, ಅದು ಒಂದು LOC ಓಡಿಸುವಂಥದ್ದು ಮಾಡಿದ್ವಿ, ಅದರ ಜೊತೆ ಅವನ್ನೆಲ್ಲ ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡುವಂಥದ್ದು ಮಾಡಿದ್ವಿ. ಮತ್ತು ಆ ವ್ಯಕ್ತಿಗೆ ಈಗ ಒಂದು ಕೃತ್ಯದ ನಂತರ ಸಹಕಾರ ನೀಡಿದಂಥ ಇಬ್ಬರು ಪವಿತ್ರಾಚಾರ ಅನ್ನೋರು ಮತ್ತು ಅನಂತ ಭಟ್ ಅನ್ನೋಂಥ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಇಲ್ಲಿ ಲೋಕಲ್ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಎರಡೂ ಸಂದರ್ಭಗಳಲ್ಲಿ ನಾವು ಯಾಕೆ ಈ ಒಂದು ವ್ಯಕ್ತಿಗೆ ಆಂಟಿಸಿಪೇಟರಿ ಬೇಲನ್ನು ಕೊಡಬಾರ್ದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಭಾಳ ಎಲಾಬರೇಟ್ ಆಗಿ ನಾವು ರೆಪ್ರೆಸೆಂಟ್ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಇವನ್ ಲೋಕಲ್ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಕೂಡ ಆ ವ್ಯಕ್ತಿಯ ವಿರುದ್ಧ ಆಂಟಿಸಿಪೇಟರಿ ಬೇಲ್ ಗ್ರಾಂಟ್ ಮಾಡಿಲ್ಲ. ಒಂದು ಬೇಲ್ ಅಪ್ಲಿಕೇಶನ್ ಹೈಕೋರ್ಟಲ್ಲಿ ಕೂಡ ರಿಜೆಕ್ಟ್ ಆಗಿದೆ. ಮತ್ತು ನಮ್ಮ ಪ್ರಯತ್ನ ಏನಿದೆ ಆರೋಪಿಯನ್ನು ಪತ್ತೆ ಮಾಡುವಂಥದ್ದು ಮುಂದುವರೆದಿದೆ. ಸೊ ಆದಷ್ಟು ಬೇಗ ಅವನ್ನ